ತಮಗೆ ಮಂಗಳೂರಿನ ವೆನ್ಲಾಕ್ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳು ಸೂಕ್ತ ರೀತಿಯ ಚಿಕಿತ್ಸೆ ನೀಡಿಲ್ಲ ಎಂದು ಕಾರ್ಕಳದ ರೋಗಿ ರಮೇಶ್ ಕುಮಾರ್ ಎಂಬುವರ ಮನೆ ಮಂದಿ ಆರೋಪಿಸಿದ ಹಿನ್ನೆಲೆಯಲ್ಲಿ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶಾಸಕ ವೇದವ್ಯಾಸ್ ಕಾಮತ್ ಭೇಟಿ ನೀಡಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಮತ್ತು ರೋಗಿಯ ಮನೆ ಮಂದಿಯೊಂದಿಗೆ ಮಾತನಾಡಿದ್ದಾರೆ. ಈ ಸಂದರ್ಭ ಆಸ್ಪತ್ರೆಯು ತಮ್ಮನ್ನು ಅಲೆದಾಡಿಸಿದೆ ಎಂದು ರಾಜೇಶ್ ಅವರ ಮನೆ ಮಂದಿ ಆರೋಪಿಸಿದ್ದಾರೆ. ಬಳಿಕ ಮಾಧ್ಯಮದ ಜೊತೆ ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್, ನಾನು ಆಸ್ಪತ್ರೆಗೆ ಭೇಟಿ ಕೊಟ್ಟು ರೋಗಿಯ ಸಮಸ್ಯೆಯನ್ನ ಆಲಿಸಿದ್ದೇನೆ. ಆದ ವಿಚಾರಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನ ಪಡೆದುಕೊಂಡಿದ್ದೇನೆ. ರಮೇಶ್ ಕುಮಾರ್ ಕಾರ್ಕಳದವರಾಗಿದ್ದು ತಲೆಗೆ ಟ್ರೀಟ್ಮೆಂಟ್ ಪಡೆದು ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆದರೆ ಅಡ್ಮಿಟ್ ಮಾಡುವಾಗ ತಡವಾಗಿದೆ ಎಂದು ಅವರು ದೂರಿದ್ದಾರೆ. ಈ ಬಗ್ಗೆ ಡಿಎಂಒ ಜೊತೆ ಸಮಗ್ರವಾಗಿ ಚರ್ಚಿಸಿದ್ದೇನೆ, ಮಾಹಿತಿ ಕಲೆ ಹಾಕಿದ್ದೇನೆ. ನೀವು ಎಷ್ಟು ಗಂಟೆಗೆ ಅಡ್ಮಿಟ್ ಮಾಡಿದ್ರಿ ಎಂದು ವರದಿಯನ್ನ ಕೂಡ ಕೇಳಿದ್ದೇನೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಜೊತೆಗೂ ಈ ವಿಚಾರವನ್ನ ಮಾತನಾಡಲು ಡಿಎಂಒಗೆ ಸೂಚನೆಯನ್ನ ನೀಡಿದ್ದೇನೆ. ರೋಗಿ ರಮೇಶ್ ಕುಮಾರ್ ಅವರಿಗೆ ಎಲ್ಲ ಸೌಲಭ್ಯವನ್ನ ನೀಡಲು ಆಸ್ಪತ್ರೆ ಬದ್ಧವಿದೆ. ಅವರು ಆತಂಕ ಪಡುವ ಅಗತ್ಯ ಇಲ್ಲ. ರೋಗಿ ಆರೋಗ್ಯವಾಗಿ ಇರುವ ಕಾರಣ ವೈದ್ಯಾಧಿಕಾರಿಗಳೊಂದಿಗೆ ಚರ್ಚಿಸಿ ಅವರಿಗೆ ಬೇಕಾದಲ್ಲಿ ಇನ್ನೂ ಹೆಚ್ಚಿನ ಚಿಕಿತ್ಸೆಯನ್ನು ನೀಡಲು ನಾನು ವೈದ್ಯಾಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದೇನೆ ಎಂದರು. ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸಕಲ ಸೌಲಭ್ಯವನ್ನ ನೀಡುವುದು ನಮ್ಮ ಸರ್ಕಾರದ ಆದ್ಯತೆಯಾಗಿದೆ ಎಂದು ಅವರು ಭರವಸೆಯನ್ನ ನೀಡಿದರು. ಸಂಡೇ ಅಡ್ಮಿಟ್ ಆಗಿದ ನಂತರ ಸರಿ ಟೈಮ್ ಆಫ್ ಅಡ್ಮಿಷನ್ ಪೇಷಂಟ್ ಅನ್ನು ನೋಡಲಿಲ್ಲ ಅಂತೇಳಿ ಅವರ ಕಂಪ್ಲೇಂಟ್. ಡಾಕ್ಟರ್ ನೋಡಿದ ಡಾಕ್ಟರ್ ಕೂಡ ಇಲ್ಲ. ಈಗ ತರಲಿಕ್ಕೆ ಈಗ ಪೇಷಂಟ್ನ ಒಟ್ಟಿಗೆ ಮೊನ್ನೆ ರಮೇಶ್ ಕುಮಾರ್ ಅಂತೇಳುವಂಥ ಕಾರ್ಕಳದ ನಿವಾಸಿ, ಕಾರ್ಕಳದಲ್ಲಿ ಅವರು ತಲೆಗೆ ಬ್ಲಡ್ ಕ್ಲಾಟ್ ಆಗಿದೆ ಅಂತೇಳುವಂಥ ರೀತಿಯ ಒಂದು ಆದಂಥ ಪೇಷಂಟ್ ಅಲ್ಲಿ ಸಂಪೂರ್ಣ ಸ್ಕ್ಯಾನಿಂಗನ್ನು ಮಾಡಿ ಅದನ್ನು ಅವರು ಮತ್ತು ಅವರ ಮನೆಯ ಅವರ ಧರ್ಮಪತ್ನಿ ಮತ್ತು ಅವರೆಲ್ಲರೂ ವೆನ್ಲಾಕ್ ಆಸ್ಪತ್ರೆಗೆ ಮಧ್ಯಾಹ್ನದ ಸಂದರ್ಭದಲ್ಲಿ ಬಂದಿದ್ದಾರೆ. ಅವರು ಬಂದ ನಂತರ ಇಲ್ಲಿ ಅವರಿಗೆ ಅಡ್ಮಿಟ್ ಮಾಡುವಂಥ ಸಂದರ್ಭದಲ್ಲಿ ಭಾಳಷ್ಟು ತಡವಾಗಿದೆ ಅಂತೇಳುವಂಥದ್ದು ಒಂದು ಆರೋಪಗಳು, ಒಂದು ರೀತಿಯ ಭಾಳಷ್ಟು ನಮ್ಮ ಇನ್ನಿತರ ಪ್ರಮುಖರು ಕಾರ್ಯಕರ್ತರು ಎಲ್ಲರೂ ಈ ಮಾತನ್ನು ಕೂಡ ನನಗೆ ಆವಾಗದಿಂದ ಕರೆ ಮಾಡಿ ಹೇಳಿದರು. ಅದರ ಬಗ್ಗೆ ನಾನು ಡಿಎಂಒ ಅವರಿಗೆ ಅದರ ಬಗ್ಗೆ ಸಂಪೂರ್ಣವಾಗಿ ಅವರು ಎಷ್ಟು ಗಂಟೆಗೆ ಬಂದಿದ್ದಾರೆ, ಅವರ ಅಡ್ಮಿಷನ್ ನೋಟ್ ಎಷ್ಟು ಗಂಟೆಗೆ ಮತ್ತು ಕೆಲವಾರು ದಾಖಲೆಗಳನ್ನು ನಾನು ಅವರಿಗೆ ಈಗ ಸ್ಪಷ್ಟಪಡಿಸಲು ಅದನ್ನು ಕೂಡ ಮಾಹಿತಿಗಳನ್ನು ಸಂಗ್ರಹ ಮಾಡಿಕೊಂಡು ಅದರ ದಾಖಲೆಗಳು ಅವರು ಎಷ್ಟು ಗಂಟೆಗೆ ಅಡ್ಮಿಷನ್ಗೆ ಇಲ್ಲಿ ಬಂದಿದ್ದಾರೆ, ಅವರನ್ನು ಎಷ್ಟು ಗಂಟೆಗೆ ಔಟ್ ಪೇಷಂಟ್ ವಾರ್ಡ್ನಲ್ಲಿ ಕ್ಯಾಸುವಾಲಿಟಿಯಲ್ಲಿ ಟ್ರೀಟ್ಮೆಂಟ್ಗೆ ಅವರನ್ನು ನೋಡಲಾಗಿದೆ, ತದನಂತರ ಎಷ್ಟು ಗಂಟೆಗೆ ಅಡ್ಮಿಟ್ ಮಾಡಲಾಗಿದೆ ಅಂತೇಳುವಂಥ ದಾಖಲೆಗಳನ್ನು ಈಗ ನೋಡಿ ನನಗೆ ಅವರಿಗೆ ನಾನು ರಿಪೋರ್ಟನ್ನು ಅವರಿಗೊಂದು ಕೊಡಲಿಕ್ಕೆ ಹೇಳಿದ್ದೇನೆ. ಆದರೆ ನಾನು ಆ ಪೇಷಂಟನ್ನು ಟ್ರೀಟ್ಮೆಂಟ್ ಮಾಡಿದಂಥ ವೈದ್ಯರುಗಳ ಸಮಕ್ಷಮ ಅದನ್ನು ವಿಚಾರಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಅವರ ಅದರಲ್ಲಿ ದಾಖಲೆಗಳನ್ನು ನೋಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ ಅವರ ಆಸ್ಪತ್ರೆಯ ದಾಖಲೆಗಳನ್ನು ಕೂಡ ಪರಿಶೀಲಿಸುವಂಥ ಕೆಲಸ ಕಾರ್ಯಗಳನ್ನು ನಾನು ಡಿಎಂಒ ಅವ್ರ ಹತ್ರ ಮಾಡಲಿಕ್ಕೆ ಹೇಳಿದ್ದೇನೆ. ಕೊನೆಯದಾಗಿ ಅವರು ಪೇಷಂಟ್ ಪಾರ್ಟಿಯವರು ಅಲ್ಲಿ ನಮ್ಮನ್ನು ನಾನು ಅಲ್ಲೇ ಇದ್ದೆ, ಅವರ ಧರ್ಮಪತ್ನಿಯಾಗಿ ಪೇಷಂಟ್ ಹತ್ರ ಇರುವಾಗ ನನಗೆ ಬಂದದ್ದು ಇಲ್ಲ, ನನ್ನ ಹತ್ರ ಯಾರು ಕೂಡ ಮೊದಲು ಮಾತಾಡಲಿಲ್ಲ. ನನಗೆ ಪೇಷಂಟ್ ಯಾವ ರೀತಿಯಲ್ಲಿ ಇದ್ದಾರೆ ಅಂತೇಳೋದು ಕೂಡ ನನಗೆ ಮಾಹಿತಿ ಇಲ್ಲದಂಥ ರೀತಿಯ ವಾತಾವರಣಗಳಾಗಿದೆ ಅಂತೇಳೋದು ಕೂಡ ಅವರ ತಾಯಿ ಹೇಳಿದ್ದಾರೆ. ಅದಕ್ಕಾಗಿ ನಾನು ವೈದ್ಯರಿಗೆ ಮತ್ತು ಡಿಎಂಒ ಅವರಿಗೆ ಇನ್ನಿತರ ದೃಷ್ಟಿಯಲ್ಲಿ ನೇರವಾಗಿ ಅವರಿಗೆ ನಾನು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ಜನರ ಆರೋಗ್ಯದ ದೃಷ್ಟಿಯಲ್ಲಿ ಸಂಪೂರ್ಣವಾದ ಜವಾಬ್ದಾರಿಯನ್ನು ಒಳಗೊಂಡು ಹೋಗಬೇಕಾದ್ರೆ ಸರ್ಕಾರದ ನಮ್ಮ ವ್ಯವಸ್ಥೆಯ ಈ ವೆನ್ಲಾಕ್ ಆಸ್ಪತ್ರೆ ನಮ್ಮ ಅಂಗ, ಅದು ನಮ್ಮ ಜವಾಬ್ದಾರಿ. ಅದನ್ನು ನಾವು ಪಡೆದುಕೊಳ್ಬೇಕಾದ ಕಾರಣ ಸಂದರ್ಭದಲ್ಲಿ ಡಿಎಂಒ ಅವರಿಗೆ ನಾನು ಸ್ಪಷ್ಟವಾದ ಸೂಚನೆಯನ್ನು ಕೂಡ ಈಗ ಹೇಳಿದ್ದೇನೆ. ಆಗಿದೆ, ಬೆಡ್ ಹಾಕುವಾಗ 6:30 ಆಗಿದೆ. ಅದರ ಮೇಲೆ ಬಂದಿದ್ದು ಔಷಧ ಸಿಸ್ಟರ್ ಒಂದು ಬಂದು ಕೊಟ್ಟಿದ್ರು. ಇವ್ರನ್ನ ನೋಡಲಿಕ್ಕೆ ನಮ್ಮ ಹತ್ರ ಬರಲಿಲ್ಲ. ನಾವು 12:30 ಆಗ್ಬೋದೇನೋ ಇಲ್ಲಿ ಬರುವಾಗ, ಗಂಟೆ ಸರಿ ನೋಡಲಿಲ್ಲ ನಾನು. ಅಡ್ಮಿಟ್ ಮಾಡುವಾಗ ಇಲ್ಲಿ 12:30 12:30 ಯಾವ ಬಂದಾಗ ಅಜ್ಜಿ ಹಾಜರ ಆತನು. 6:30 ಆಗಿದೆ. ಡಾಕ್ಟ್ರ್ ಆಮೇಲೆ ಬರಲಿಲ್ಲ. ನಿನ್ನೆ ಬಂದಿದ್ದರು, ನಮ್ಮ ಹತ್ರ ಬರಲಿಲ್ಲ, ನೋಡಲಿಲ್ಲ, ಏನು ಹೇಳಲಿಲ್ಲ.
ಇವತ್ತು ಬೆಳಿಗ್ಗೆ ಬರಲಿಲ್ಲ. ಅದಕ್ಕೆ ನಾನು ಅವನ ಹತ್ರ ಹೇಳಿದೆ, ಮೈದನನ ಹತ್ರ ಹೇಳಿದೆ, ನಾವು ಇವತ್ತು ಬರಲಿಲ್ಲ, ಅವನಿಗೆ ಹೀಗೆ ತಲೆಯೆಲ್ಲ ಸಿಡ್ತಾ ಉಂಟು ಅಂತ ಹೇಳ್ತಿದ್ದಾರೆ ಅಂತ ಹೇಳಿದೆ. ಅದಕ್ಕೆ ಅವನು ಫೋನ್ ಮಾಡಿ ಮತ್ತೆ ಫೋನ್ ಮಾಡಿದಾಗ ಇಬ್ಬರು ಬಂದು ಮದ್ದು ಸಿಸ್ಟರ್ ಕೊಟ್ಟಿದ್ದು. ಒಂದು ಇಂಜೆಕ್ಷನ್ ಕೊಟ್ಟಿದ್ದಾರೆ, 2 ಮಾತ್ರೆ ಕೊಟ್ಟಿದ್ದು. ಒಂದು ಮಾತ್ರೆ ಒಂದು ಸಲ ಒಂದು ತಲೆ ಜೋರು ಸಿಡ್ತಾ ಉಂಟು ಅಂತ ಹೇಳಿದ್ದಕ್ಕೆ ಒಂದು ಮಾತ್ರೆ. ರಾತ್ರಿ 12:30 ಜೋರು ತಲೆನೋವು ಅಂತ ಹೇಳಿದಾಗ ಒಂದು ಸಿಸ್ಟರ್ ಮಲಗಿದ್ರು, ಒಂದು ಸಿಸ್ಟರ್ ಇದ್ದರು, ಅವರು ಬೇರೆ ವಾರ್ಡ್ಗೆ ಹೋಗಿದ್ದಾರೆ. ಅವ್ರು ಬರೋ ತನಕ ನಾನು ಒಬ್ಬಳೇ ಅಲ್ಲಿ ನಿಂತ್ಕೊಂಡಿದ್ದು. ಮತ್ತು ಬೇರೆ ಸಿಸ್ಟರ್ ಹತ್ರ ಈ ವಾರ್ಡ್ನಲ್ಲಿದ್ದ ಸಿಸ್ಟರ್ ಎಲ್ಲಿ ಹೋದ್ರು ಅಂತ ಕೇಳಿದಾಗ ಅವ್ರು ಹೇಳಿದರು, ಫೋನ್ ಮಾಡಿ ಕರೆದ್ರು. ಮತ್ತೆ ಆಗ ಬಂದೊಂದು ಮಾತ್ರೆ ಕೊಟ್ಟರು. ಸರಿಯಾಗಿ ಬರ್ತಾನೆ ಇರಲಿಲ್ಲ, ಡಾಕ್ಟರ್ ಸರಿಯಾಗಿ ಬರ್ತಿರ್ಲಿಲ್ಲ, ಸಿಸ್ಟರೇ ಕೊಡೋದಿಲ್ಲ, ಅವ್ರ ಹತ್ರನೇ ಹೇಳ್ಬೇಕು. ಸಿಸ್ಟರ್ ಬರ್ತಿದ್ದಾರೆ. ಈ ಡಾಕ್ಟ್ರ್ ಬಂದರೂ ನಮಗೆ ಏನು ಹೇಳಿದ ಅವ್ರಿಗೆ ಅರ್ಥ ಆಗೋದಿಲ್ಲ, ಅವ್ರು ಹೇಳಿದ್ದು ನಮ್ಗೆ ಅರ್ಥ ಆಗಲಿಕ್ಕಿಲ್ಲ. ಈಗ ಅವರಿಗೆ ಪಾರ್ಶ್ವವಾಯು ರೀತಿಯಲ್ಲಿ ಆ ರೀತಿ ಯಾವುದೇ ಕಂಪ್ಲೇಂಟ್ ಇಲ್ಲ. ಆದರೆ ರೋಗಿಯ ಕಡೆಯವರು ಸಂಬಂಧಿಕರು ತಮ್ಮನ್ನು ಯಾರು ನೋಡಿಲ್ಲ ಅಂಥೇಳಿ ಕಂಪ್ಲೇಂಟ್ ಮಾಡಿದ್ದಾರೆ. ಅದನ್ನು ವಿಚಾರಿಸಿದಾಗ ಅವರ ಯೂನಿಟ್ನ ಚೀಫು ಡಾಕ್ಟರ್ ವೇಣುಗೋಪಾಲ್ ಮತ್ತು ಹಿರಿಯ ವೈದ್ಯರು ಅವರನ್ನು ನೋಡಿದ್ದಾರೆ. ಭಾನುವಾರ ನೋಡಿದ್ದಾರೆ, ಸೋಮವಾರ ಮತ್ತು ಇವತ್ತು ಕೂಡ ನೋಡಿದ್ದಾರೆ. ಅದಕ್ಕೆ ಬೇಕಾದ ಯಾವುದೇ ಸರ್ಜಿಕಲ್ ಟ್ರೀಟ್ಮೆಂಟ್ನ ಅಗತ್ಯ ಇರುವುದಿಲ್ಲ. ಅದಕ್ಕೆ ಬೇಕಾದಂಥ ಮೆಡಿಕಲ್ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಆ ತಲೆನೋವು ಕಡಿಮೆ ಆಗಬೇಕಾದ್ರೆ ಇನ್ಫಾಕ್ಟ್ನ ಇಫೆಕ್ಟ್ ಕಡಿಮೆಯಾಗಿ ನಿಧಾನದಲ್ಲಿ ಅದು ಕಡಿಮೆ ಆಗ್ತದೆ. ಅದು ಬಿಟ್ಟು ಬೇರೆ ಯಾವುದೇ ಒಂದು ಪಾರ್ಶ್ವವಾಯು ಸ್ಟ್ರೋಕ್ ರೀತಿಯಲ್ಲಿ ಅವರಿಗೆ ಒಂದು ಬಲ ಕಡಿಮೆ ಆಗೋದು, ಒಂದು ಸೈಡಿನ ಬಲ ಹೋಗೋದು, ಆ ರೀತಿಯ ಯಾವುದೇ ತೊಂದರೆ ಆಗಲಿಲ್ಲ. ಆದರೂ ಕೂಡ ನಾನು ಎಲ್ಲ ವೈದ್ಯಾಧಿಕಾರಿಯವರಿಗೆ ಮತ್ತು ಸಿಬ್ಬಂದಿಯವರಿಗೆ ರೋಗಿಗಳ ಜೊತೆ ಒಳ್ಳೆಯ ಸಂವಹನ ಇಟ್ಟುಕೊಂಡು ಅವರಿಗೆ ಕೌನ್ಸಿಲಿಂಗ್ ಮಾಡಿಕೊಂಡು ಏನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಮತ್ತು ರೋಗಿಗೆ ಏನು ಸಮಸ್ಯೆ ಇದೆ ಹೇಳುವುದನ್ನು ರೋಗಿಯ ಸಂಬಂಧಿಕರಿಗೂ ಅಥವಾ ಜೊತೆಯಲ್ಲಿ ಇರುವವರಿಗೆ ಕೂಡ ಸ್ಪಷ್ಟವಾಗಿ ಹೇಳಲಿಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ.